ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆಯಲ್ಲಿ ಬಾವಿಗೆ ಬಿದ್ದಿದ್ದ ಬೃಹತ್ ಗಾತ್ರದ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿದೆ. ಉಡುಪಿಯ ಸಂತೋಷ ನಗರದ ವಕೀಲರ ಮನೆಯ ಬಾವಿಯಲ್ಲಿ ಕಳೆದ 3-4 ದಿನಗಳಿಂದ ಸುಮಾರು 15 ಫೀಟ್ ಉದ್ದದ ಹೆಬ್ಬಾವೊಂದು ಆಳದ ಬಾವಿಗೆ ಬಿದ್ದಿರುವ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಸ್ಥಳೀಯ ಉಡುಪಿ ಸಂತೋಷ ನಗರ ನಿವಾಸಿ ಬಶೀರ್ ಅವರು ಆಳದ ಬಾವಿಗಿಳಿದು ಸುರಕ್ಷಿತವಾಗಿ ಹೆಬ್ಬಾವೊಂದನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆ ನಡೆದಿದ್ದು ಅಂಬಾಗಿಲು ಪೆರಂಪಳ್ಳಿ ಮಸೀದಿ ಬಳಿ ವಕೀಲರ ಮನೆಯಲ್ಲಿ ನಡೆದಿದ್ದು ಹಾವನ್ನು ಸುರಕ್ಷಿತವಾಗಿ ಮೇಲೆತ್ತಲಾಗಿದೆ.